ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದಿ ಪ್ರೊಫೆಷನಲ್ ತುಳು ಯೂಟ್ಯೂಬ್ ಚಾನೆಲ್ ನಮ್ಮ ಕೊಡ್ಲ ತುಳು ಕಾಸ್ಟ್ ಲಾಗ್ ಇನ್ನು ಒಂದು ತುಳು ಸಿನಿಮಾ ರಿಲೀಸ್ ಆಗುಂಡು ಧರ್ಮದೈವ ಬಂದು ವಿಡಿಯೋಸ್ ಪಾಡ್ವೆ ವಿಡಿಯೋ ಸ್ಟಾರ್ಟ್ ಮಲ್ಪೇರ್ದು ಏರ್ ಮತ್ತೆ ನಮ್ಮ ವಿಡಿಯೋ ಲೈಕ್ ಮಲ್ಜಿರ ಫಸ್ಟ್ ಲೈಕ್ ಮಲ್ಪಲೆ ಅಂಚೆ ನಮ್ಮ ಚಾನೆಲ್ ಏರ್ ಮತ್ತೆ ಶುರು ತೊಂದ್ರೆ ಏರ್ ನನ್ನ ಸಬ್ಸ್ಕ್ರೈಬ್ ಮಲ್ಜಿರ ಫಸ್ಟ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚಿನ ಸೈಡ್ ಒಂದು ಬೆಲ್ ಐಕಾನ್ ಬಟನ್ ಉಂಟು ಅವನೊಂದು ಮರೆಪರೆ ಪ್ರೆಸ್ ಮಲ್ಪಲೆ ದೇಪರ ನೆಕ್ಸ್ಟ್ ಲಾಗ್ ಪರ ನಿಮಗೆ ಫಸ್ಟ್ ನೋಟಿಫಿಕೇಶನ್ ದಿಕ್ಕಲು ಅಪ್ಗೆ ಲಾಗ್ ಸ್ಟಾರ್ಟ್ ಮಾಡ್ತೀರಾ. ದೀಪಕ್ ಆಮೇಲೆ ರೂಪವರ್ಗಗಳಿವೆ ಪುಷ್ಪರಾಜ್ ರಂಜನ್ ನಮ್ಮ ಕಲೆಯಲ್ಲಿ ಪಡೆದ ಕಾಮಿಡಿಯನ್ ರಂಜನ್ ಗೌಡ ಪುಷ್ಪರಾಜ್
ನಮ್ಮ ಚಿತ್ರಡ್ ಒಂದು ಮಲ್ಲ ಪಾತ್ರ ನಿರ್ವಹಿಸಿದ ಆರ್ನ ಪದ್ಯ ಈ ಊರೊಮ್ಮೆ ಪಸರಿಸುತ್ತದೆ ಸರ್. ದಯವಂತ ಸ್ಟೇಜ್ ಬೋರ್ಡ್ ಕೆಲವಲ್ಲ ಸರ್. ಪಟ್ಲ ಸತೀಶ್ ಶೆಟ್ಟರ್ ನಮ್ಮೊಟ್ಟಿಗೆ ಸ್ಟೇಜ್ ಬಂದದ್ದು ನಮ್ಮ ಮಾನದಿಗೆ ಅಂಚನೆ ನಮ್ಮ ನಿರ್ಮಾಪ ಸಂಘದ ಅಧ್ಯಕ್ಷರು ಧನ್ರಾಜ್ ನಿಂಬೆಲ್ಲ ಸ್ಟೇಜ್ ಬರಡು. ನಮ್ಮ ತುಳುನಾಡಿನ ಉದ್ಯಮ ಏನಂಚಿನ ಕೆ ಶೆಟ್ಟರ್ ನಮ್ಮ ಜೊತೆ ಆರ್ಲ ಒಂದು ಸ್ಟೇಜ್ ಬಂದು ನಮ್ಮ ಮಾನದಿಗೆ ಸ್ವೀಕರಿಸೋದಕ್ಕೆ ಏನೊಂದಿಲ್ಲ. ಪ್ರದೀಪ್ ಆಳ್ವ ನಮ್ಮ ಜೊತೆ ಅಂಚೆ ನಮ್ಮ ನಿರ್ದೇಶಕರ ಏನಂಚಿನ ಇಸ್ಮಾಯಿಲ್ ಮೂಡ್ಶೆಟ್ಟಿ ನಮ್ಮೊಟ್ಟಿಗೆ ಅಂಚೆ ನಮ್ಮ ಹಲವಾರು ಅಂಚಿನ ಮೋಹನ್ ದಾಸ್ ರೈ ನಮ್ಮೊಟ್ಟಿಗೆ ನಮ್ಮೊಟ್ಟಿಗೆ NSG ಪ್ರೆಸಿಡೆಂಟ್ ಶಿವನ್ ಆಳ್ವೆ ನಮಗೆ ಧನ್ಯವಾದ ಹೊಂದಲಿಕ್ಕೆ. ಸಮಯದ ಅಭಾವ ಅದೆಲ್ಲ ನಮ್ಮ ಒಂದು ಎರಡು ಆಶೀರ್ವಾದದ ಪಾತ್ರ ನಮ್ಮ ಬರ್ತೀನಿ ಮಾತಾ ಬಿದ್ದರೆ ಪಾತ್ರ ನಮಗೆ ಆಶಯ ಅಂಡ್ ಸಮಯದ ಅಭಾವತ್ತಿನ ಕಾರಣ ಒಂದು ಎರಡು ಪಾತ್ರ ನಮ್ಮ ಒಟ್ಟಿಗೆ ಚಿತ್ರರಂಗದ ಹಿರಿಯ ಕಲಾವಿದ ನಂಚಿನ ನಿರ್ಮಾಪಕ ನಿರ್ದೇಶಕ ವಿಜಯ್ ಕುಮಾರ್ ಡೋಳಿ ವಹಿಸಲು ನಮ್ಮ ಒಟ್ಟಿಗೆ ಒಂದು ಎರಡು ಆಶೀರ್ವಾದ ನುಡಿಯುವಂತೆ ಧರ್ಮದೈವದ തുടർന്ന് ഇനി പൊത്തത് ശുഭാരംഭാണ് ಮಿಥುನಂಡೆ ಪಂಡೆ ಸ್ಟಾರ್ ನಡು ಸ್ಟಾರ್ದ ನಡುವೆ ಸೂಪರ್ ಸ್ಟಾರ್ ഉണ്ട് ದಯವಂಡ ಯಕ್ಷಗಾನ ನಾಟಕ ఒక ಸಿನಿಮಾ ಇನಿ ಮೂಜಿ ಕಟ್ಟಿಟ್ಲ ಒಂಜಿ ಸೊರಕೆ ಒಂದು ಪುಡು ಸತೀಶ್ ಅಣ್ಣ ಮೂಜಿ ಕಟ್ಟಿಟ್ಲ ಅನ್ನ ಸೇವೆ ಮಾಡ್ಕೊಂಡು ರಂಗಭೂಮಿಗೆ ಸಿನಿಮಾ ರಂಗ ಯಕ್ಷಗಾನ ರಂಗ ಈ ಸಿನಿಮಾದ ಒಂದು ಹೈಲೈಟ್ ಟೈಟಲ್ ಸಾಂಗ್ ಕೆ ಪೇಜ್ ಅವರು ಬರೆದಿನ ಸಾಂಗ್ ಸಣ್ಣ ಬಂತೇನೆ ಬರೀ ಅದ್ಭುತವಾದ ಬೈತದೆ ಹೆಂಚಿ ಹೋಗಿ ಅನ್ನೋ ಬ್ಯಾರಿಗೆ ಹೋದಾಗ ಅಂತ ಬೀಕ್ಸ್ಬಿಟ್ಟು ಕೇಳಿ ಕಾಲ್ಕೊಂಡು ಭಾರಿ ಶೋಕರಿಗೆ ಅದ್ಭುತವಾದ ನೃತ್ಯ ಈ ಸಿನಿಮಾಗೆ ಬರ್ತದೆ ಸಿನಿಮಾನೇ ಅಂತಂದ್ರೆ ಅದು ಎಟ್ಟೆ ಮೂರ್ತಿ ಬೈತದೆ ದೈವದ ಸಿನಿಮಾ ಮಾಡ್ತಾರೆ ನೀವು ಒಂದು ಚುಟ್ಕೋಡಿಗೆ ಅವನ್ನ ದೈವನ ಗೊತ್ತುಂಡಿಕ್ಲೆ ಮಾತಾರೆ ದೈವದ ವಿಷಯ ಮತ್ತೆ ಕಾರಣ ಮೂಲ ಅಪಚಾರ ಆವಂಗಿಲ್ಲ ಇಲ್ಲಿ ದೈವದ ಒಂದು ಕಾರ್ಮಿಕರು ಕುರ್ಲುಡು ನಿತಿನ್ ಕುರ್ಕೊಳ್ಳಿ ನಿರ್ದೇಶನ ಮಾಡಿದೆ ಒಂದು ಪನ್ನಗೆ ಮಿಥುನ್ ನನ್ನ ಬಗ್ಗೆ ಮನೋಡೆ ಹಾಕೊಂಡು ಇಂಚುಗಳಿಗೆ ದೈವದ ಬಗ್ಗೆ ಒಂದು ತೊಂದರೆ ಬರ್ತದೆ ದೈವದ ನಾಟಕ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡು ಬಗ್ಗೆ ರಾಜಕೀಯದಿಂದ ಪರವಾದ ಬೆಂಬಲ ಏನೆಲ್ಲ ಬರ್ತಿದ್ದೀರ ಟೈಮ್ ರಿಸ್ಕ್ ಬಟ್ ಹೆಂಗೆ ಗೊತ್ತಿದ್ದ ನಾನು ಬಿರೋಡ್ದಂಗೆ ಸಹಕಾರ ಮಾಡಿ ನಾವು ಹೆಂಗೆ ಗೊತ್ತು ಅದೇ ದಯಮಾಡ ಬೈದಿನ ಒಂದು ತೊಂದರೆ ಅದು ನಿವಾರಣೆ ಮಾತು ಕೊಡ್ತಾರೆ ಇತರಿಗೆ ಈ ಓಣಲ್ಲಿ ವೇದಿಕೆ ತಿಕ್ಕಿ ನಾನು ಮಾಡೋದಿತ್ತು ಈಗ ಹಿಂಗೆ ಗೊತ್ತುಂಡಂದೆಲ್ಲ ಅದೇ ಗೊತ್ತಿತ್ತು ನಂಜಿನ ಒಂದು ಸಹಕಾರ ಮಾಡಿದೆ ಅದರಿಂದ ಹಿಂದಿನ ಮಸ್ತ್ ಅರ್ಥಪೂರ್ಣ ಅಂತ ಬಂದರೆ ಖುಷಿ ಪಡಬೇಕು ಧರ್ಮದೈವ ವಿದೇಶದ ಇತ್ತೇನೆ ಪ್ರಯೋಗದ ತುಳು ಮಾಡಿ ಪೂನೆಟ್ಲ ಇಷ್ಟು ಅಂತ ಫೋನ್ ಬರ್ತಂದ್ರೆ ಎಡ್ಡೆ ರೀತಿಯ ಮುರಿದು ಹೋಯ್ತು ತುಳುನಾಡಿನ ಸಂಸ್ಕೃತಿಯಿಂದ ಬಾರಿ ಶೋ ಕೊಡ್ತೇನೆ ಸಿನಿಮಾ ಯಶಸ್ವಿ ಅವರು ಕಲಾವಿದರಿಗೆ ತಂತ್ರಜ್ಞರಿಗೆ ಮಾತರಿಲ್ಲ ಶುಭ ಬೇಕು ನಮಸ್ಕಾರ ಮಾತರಿಲ್ಲ ನಮಸ್ಕಾರ ಇಂಥ ಈ ಧರ್ಮದೈವ ಅನ್ನೋದನ್ನ ಈ ತಿರುಮಲ ಈ ಶುಭಾರಂಭ ಮಾಡಿದರೆ ಮಾತಲ್ಲ ಸೇರ್ತ ನಾನು ಬೇಕು ಈ ಭಾಷಣ ಮಾಡ್ತಿರತ್ತೆ ನಾನು ಪಿಕ್ಚರ್ ಥಿಯೇಟರ್ ಇದ್ದೀನಿ ಸೊ ತುಳು ಪಿಕ್ಚರ್ ಮಾಡ್ಕೊಂಡ
ಭಾರಿ ಒಂಜಿ ಡೈರಿಂಗ್ದನೆ ಕೆಲಸ ಅಗ್ಲೇ ನಿಜವಾದ ಅಪ್ರಿಷಿಯೇಟ್ ಮಾಡ್ತೆ ಈ ಟೀಚರ್ ಬಂದ್ರಾಗ್ಲಿ ಬಟ್ ಇಂಕ ಪ್ರಪೋಸಲ್ ಬಂದಾಗ ತುಳಿದು ಒಂಚೂರು ಕನ್ನಡದ ಓದಿದ್ದೆ ತುಳಿತ ಪಿಕ್ಚರ್ ಸಕ್ಸಸ್ ಆವಡ ಧರ್ಮದ ಯೋಗ್ಲೇ ಬೋರ್ಡು ಅದೊಂದು ನಂಬಿ ದಯವಿಟ್ಟ ನಮ್ಮ ಎಲ್ಲ ಕಾಂತಾರ ಪಿಕ್ಚರ್ಲ ಇಟ್ಟಾಗಿ ಧರ್ಮದೇವಗಳು ಆ ಗುಡಿಗೆ ಮಂಜೂರಿ ಬರ್ತಡೇ ಸಕ್ಸಸ್ ಆದ ಸೂಪರ್ ಹಿಟ್ ಆಡೋದು ಶೇರ್ ಥ್ಯಾಂಕ್ ಯು ವೆರಿ ಮಚ್. ಮೊದಲು ನಮಸ್ಕಾರ. ವೇದಿಕೆಯಲ್ಲಿ ತುಳು ಚಿತ್ರರಂಗದ ಮಾತಾ ಕಲಾವಿದರು ತಂತ್ರಜ್ಞರೇ ನಿರ್ದೇಶಕರೇ ನಿರ್ಮಾಪಕರೇ ಧರ್ಮದೈವ ಮತ್ತು ಕೇಸರಿ ಬಿಡುಗಡೆಗೆ ಸುರತ ದಿಕ್ಕಲ್ಲಿ ಧರ್ಮದೈವ ಪ್ರತಿ ನಮ್ಮ ತುಳುನಾಡದ ಪ್ರತಿಯೊಂದು ಇಲ್ಲದ ದೈವಗಳು ಈಗ ಪ್ರತಿ ಇಲ್ಲದ ದೈವಲ್ಲ ಇಲ್ಲದಕ್ಕೆ ಎಲ್ಲ ಮನಸ್ಸು ಕೊಟ್ಟು ಧರ್ಮದೈವಕ್ಕೆ ಒಳ್ಳೆಯ ದೈವಗಳು ಧರ್ಮದೈವ ಖಂಡಿತವಾಗಲ್ಲ ಒಂದು ಹೊಸ ಪಂಚನೆ ಇದ್ದ ಬಾಂಬೆಡು ನಾನು ಓಡಾಡಿಕೊಂಡ ಆಗ್ತದೆ ಬಾಂಬೆಡು ಹೋಗಿ ಅತ್ಯುತ್ತಮ ಪ್ರತಿಕ್ರಿಯೆ ಈ ಸಿನಿಮಾ ದೊಡ್ಡ ಪ್ರತಿಕ್ರಿಯೆ ದೈವಗಳು ಮಟ್ಟದಾದ ನಮ್ಮ ತುಳುನಾಡದ ಮಣ್ಣದ ಕಾರ್ಮಿಕರು ಆ ಕಾರ್ಮಿಕರು ಆಗಬೇಕು ಹೂವೇ ಒಂಜಿ ದೈವ ನಿಂದನೆ ಅವಳ ಒಂಜಿ ವ್ಯಕ್ತಿಯ ಒಂಜಿ ಪ್ರಚೋದನೆ ಹೆಚ್ಚಂದೆ ದೈವಗಳು ಎಂದು ತಿನ್ನೋಲ್ಲ ಶಕ್ತಿನುಲ್ಲ ತೋರಿಸುವ ಸಿನಿಮಾ ನಮ್ಮ ದೈವ ನಿರ್ದೇಶಕ ದೈತ್ಯ ಭಂಗ ಬೈದಿನ ಪ್ರತಿ ತಂತ್ರಜ್ಞಾನಗಳ ಈಗ ಒಂದು ಬೆರೆಸಾಯದು ಅಂತ ಸಿನಿಮಾ ಖಂಡಿತವಾದ ತುಳು ಭಾಷೆ ಒರೆಯಲು ನಿಮ್ಮ ಆಶೀರ್ವಾದ ಮಾಡಿ ನಮಸ್ಕಾರ. ಓಂ ಶ್ರೀ ಮಂಜುನಾಥನ ನಮ. ಧರ್ಮದೈವ ಚಲನಚಿತ್ರದ ಪ್ರೀಮಿಯರ್ ಶೋದ ಬಿಡುಗಡೆ ಮೇಲೆ ಈ ತೂಕದ ವೇದಿಕೆ ಅಲಂಕಾರ ಮಂದಿರಂಚಿನ ಮಾತ ತುಳುನಾಡದ ಕೀರ್ತಿನ ನಿಂತಕನ ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮತ್ತು ಮಾತ್ರ ತುಳು ಚಿತ್ರರಂಗನ ಇನಿತ ದಿನಟ್ಟು ಕನ್ನಡ ಚಿತ್ರರಂಗದಾತೆ ಹೋಲಿಕೆ ಮಲ್ಪುನಂಚಿನ ಸಂದರ್ಭ ನಿರ್ಮಾಣ ಮಲ್ಪುನಂಚಿನ ಮಾತ ಹಿರಿಯ ಕಿರಿಯ ಕಲಾವಿದರಿಗೆ ವಿಶೇಷವಾಗಿ ಸ್ವಾಗತ ಮತ್ತೊಂದು ಇನಿ ಈ ಜಿಲ್ಲೆ ವಿಶೇಷವಾಗಿ ನೆಚ್ಚಿನ ಜಿಲ್ಲೆ ಏಪ ಕೋರ್ಟು ಕಚೇರಿ ನಮಗೆ ನಂಬಿಕೆ ಹೋಗకుండా ಆ ಕೊಡ್ತುಡು ಧರ್ಮ ಚಾವಡಿ ಕೂತು ದೈವದ ಕೈ ಮುಗಿಲ್ಲ ನಮಗೆ ನ್ಯಾಯ ತಿಕ್ಕೊಂಡು ಬಂದ ಒಂಜಿ ಕಟ್ಟುನಿಟ್ಟು ಉಪ್ಪು ನಚ್ಚಿನ ಈ ಜಿಲ್ಲೆ ಹೋಗಿದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಗೆ ಒಂದು ಕಾಲಡ್ ದೈವದ ಚಾಕಿರಿ ಮಲ್ಪಡವರು ದೈವದ ನೇಮ ಬರ್ಪುನಂಚಿನ ಜನಸಂಖ್ಯೆ ಕಮ್ಮಿ ಹೊಂದಿನ ಸಂದರ್ಭ ದೈವ ಆಯ್ಕೆ ಮಂತಿನಂಚಿನ ವ್ಯಕ್ತಿಯರುಗೆಲ್ಲ ವಿಜಯನ್ನೇ ಕಾಂತಾರದ ರಿಷಬ್ ಶೆಟ್ಟಿ ಇತ್ತೆ ರಾಜೇಶ್ ಶೆಟ್ಟಿ ಎಲ್ಲ ಮುಖಾಂತರ ಜನಕ್ಕೆ ದೈವಾರಾಧನೆದ ಭಕ್ತಿಲ ಭಯಲ್ಲ ಮೂಡಿಕೊಪ್ಪುನಂಚಿನ ಸಂದರ್ಭ ಈ ಜಿಲ್ಲೆಗೆ ನಿರ್ಮಾಣ ಆದಿತ್ತಂದ್ರೆ ಮೂಲ ಕಾರಣನೇ ಈ ಕಲಾವಿದರು ತಗೊಂಡು ಈ ವಿಜಯನ್ನೇ ಮಂದಿನಂಚಿನ ಶಿವದೂತ ಗಲಿಗೆ ಆದಿರ್ಪಾಡು ಐದು ಸೂರಜ್ನ ಪಾತ್ರ ಆದಿರ್ಪಾಡು ಅಂಚನೆ ಕಾಂತಾರ ರಿಷಬ್ ಆದಿರ್ಪಾಡು ಅಂಚನೆ ಇನಿ ರಾಕೇಶ್ ಮಲ್ಪುನಂಚಿನ ಈ ಪ್ರಯತ್ನ ಖಂಡಿತವಾದ ಒಂದು ದೈವನೇ ಆಯ್ತು ಪ್ರೇರಣೆ ದೈವದ ಶಕ್ತಿ ಇದ್ದಂದೆ ದೈವದ ಇಚ್ಛೆ ಇದ್ದಂದೆ ಈ ಕೆಲಸಕ್ಕೆ ಕಲ್ಪನೆ ಸಾಧ್ಯವಿಲ್ಲ. ದೈವದ ಪ್ರೇರಣೆ ಇದ್ದಂಡ ಈ ಕಲಿಯುಗಡೆ ದೈವಾರಾಧನೆಗೆ ಎಲ್ಲ ಜನರು ಈ ತುಳುನಾಡಿನ ಜನರು ದೈವಾರಾಧನೆ ನಂಬೋಡು ದೈವಾರಾಧನೆ ಉಪೋತ್ಪತ್ತಿಗೋಸ್ಕರ ಬೆಕ್ಕಲ ಮುಖಾಂತರ ಸಂದೇಶ ಕೊಡುವಂಚಿನ ಪ್ರಾಮಾಣಿಕ ಕೆಲಸ ಕಾರ್ಯ ಬಂದೊಂದು ಖಂಡಿತವಾದ ನಿರ್ಮಾಪಕರಿಗೆ ಈ ಚಲನಚಿತ್ರದ ತಿರೋಡು ಬೆಂತಿನಂಚಿನ ಮಾಟ ಕಲಾವಿದರಲ್ಲಿ ಅಭಿನಂದನೆ ಸಲ್ಲಿಸೋರು ಸದಾಶಿವನ್ನೇ ಉದ್ಘಾಟನೆ ಮಾಡ್ತೀರಿ ಸದಾಶಿವನ್ನೇ ಇಲ್ಲಿ ತುಳುನಾಡಿಗೆ ಓಡಿತಿನಾಗಿ ಜನಕ್ಕೆ ಒಂಜಿ ವೇದಿಕೆ ಸೃಷ್ಟಿ ಮತ್ತು ಕೊಡುವಂಚಿನ ಶಕ್ತಿ ಎರಡು ಉಂಟು. ಸದಾಶಿವನ ನಟ್ಟು ನೆಚ್ಚಿನ ಮಂಡ ಇಲ್ಲಿ ಬೆಂಗಳೂರು ಮುಂಬೈಗೆ ನಾಡೋದು ಹೋಗಿನ ಅಗತ್ಯ ಇದೆ. ಮೂಲೆ ಓಡಿತಿನ ಜೊತೆ ಯುವ ನಿರ್ಮಾಪಕರನ್ನ ಕೊಲ್ಲಲೇರು ಯುವ ಕಲಾವಿದರನ್ನ ಕೊಲ್ಲಲೇರು ಅಖಿಲ ಪೋಷಣೆ ಮಲ್ಪುನಂಚಿನ ಕೆಲಸ ಕಾರ್ಯ ಮಾತನಾಡ ಖಂಡಿತವಾದ ಎತ್ತೆ ಮುಟ್ಟ ಸೂರ್ಯಚಂದ್ರ ಶಾಶ್ವತವನ್ನು ಆತ್ಮ ತುಳುನಾಡದ ಮಣ್ಣಿನ ಈ ಕಲಾವಿದರನ್ನ ಪುನರ್ ಶಾಶ್ವತವಾದ ಒರಿಪಾಗ ಜಾಸ್ತಿ ಅದು ಉಪ್ಪಾಗಿ ಬಂದ ಮಾತನ್ನು ಬಲೊಂದು ಖಂಡಿತವಾದ ಇಂಕುಲ್ಲ ಈ ಚಲನಚಿತ್ರ ವೀಕ್ಷಣೆ ಮಾಡ್ಕೊಂಡು ಮಾತನಾಡ್ತದೆ ಒಂಜಿ ಶೋ ಖಂಡಿತವಾದ ಪೌರ ಕಾರ್ಮಿಕರೊಂದಿಗೆ ಇಂಕುಲ್ಲು ಈ ಶೋ ವೀಕ್ಷಣೆ ಮಾಡ್ತಾರೆ ಪಾತ್ರವನ್ನು ಕೊಡುವುದು ಮಲ್ಲಿಕ ಪಕ್ಕಲ ಒಂದು ಪಾತ್ರ ಧರ್ಮದೈವ ಬಂದ ಈ ಮೂವಿನ ಉದಿಪನ
ಪಟ್ಲ ಸತೀಶ್ ಮಾತ್ರೆಗಳ ನಮಸ್ಕಾರ. ಬಾರಿಗಟ್ಟೆ ಸಂತೋಷದ ಸಂಘಟನೆ ಧರ್ಮ ದೈವ ನಮ್ಮ ಹಿರಿಯ ಹೇಳಿದ ಬರ್ತನ ಇನಿಮಟ್ಟಲ ಒಂದು ಪಾತ್ರ ಓದಿಂಚ ಅಂತ ಕೇಳಿದಾಗ ಫಸ್ಟ್ ದೈವ ದೇವಿರ ಪಂಪುಣ್ಣೆ ಭಾಷೆ ಕೇಳಿದ ಪಂಪುಣ್ಣೆ ದೈವ ದೇವಿರ ಮಾತ್ರ ಹಾಗೆ ಧರ್ಮ ದೈವ ಪಂಪನ ಈ ಸಿನಿಮಾ ತುಳುರಂಗಭೂಮಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಅವಳು ನಮ್ಮ ಮಾತರನ್ನ ನಾರಾಯಕ್ಕೆ ಹಂಚಿದೆ ಮಾತ ನಮ್ಮ ನಾಟಕ ರಂಗನಾಡು ಚಲನಚಿತ್ರ ರಂಗಭೂಮಿ ಅವಳ ನಿಂತಿದ್ದ ಅಡ್ಡಲಿ ಮಲ್ಲದ ಹೆಸರು ವಿಜಯನ್ನೆಲ್ಲ ದೇವದಾಸನೆಲ್ಲ ಆಗ್ಲೂ ಒಂಜಿ ಮೇಲೆ ಮಾತ ಕಲಾವಿದರಿಗೆ ರಾಕೇಶ್ ಅವರ ನೇತೃತ್ವದ ಈ ಫಿಲ್ಮ್ ರಮೇಶ್ ಅವರಿಗೆ ಮಸ್ತ್ ಕಷ್ಟ ಬೇಯಿದೆ ಇಡೀ ತಂಡ ಅದಕ್ಕೆ ಮಾತ್ರೆಗಳ ಒಂದು ಅವಕಾಶ ಇಂಕ್ಲ ಒದಗಿರಬೇಕು ಧರ್ಮದೈವರ ಒಂದು ಸಾಂಗ್ ರಚಿತ ಅವಕಾಶ ಇಂಕ್ಲ ಒದಗಿರಬೇಕು ಅವು ಎಂತ ನನ್ನ ಪ್ರೇಕ್ಷಕರಿಗೆ ನಾನು ದುರ್ಗು ಆ್ಯಂಡ್ ತೀರ್ಮಾನಗಳಿಗೆ ಮಂತ್ರಿಯನ್ನು ಕೊಡೋದು ಇನ್ನು ಬಹಳ ವಿಶೇಷವಾಗಿ ಧರ್ಮದೈವ ಫಿಲ್ಮದ ಉದ್ಘಾಟನೆಗೆ ಧರ್ಮ ಪುರುಷರೆಲ್ಲ ಬೈದಿದೆ ಮೊನ್ನೆ ಕನ್ಯಾನ ಸದಾಶಿವ ಶೆಟ್ಟಿ ಒಬ್ಬಲ್ಲಿ ಕೆ ಶೆಟ್ಟಿ ಅವರು ಇಲ್ಲಿ ತುಳುನಾಡವರು ನಮ್ಮ ಇಡೀ ಕೇರಳ ಕರ್ನಾಟಕದ ಒಳ್ಳೆ ದೈವ ದೇವಸ್ಥಾನಗಳು ಒಂದು ಜೀರ್ಣೋದ್ಧಾರ ಪುರಾಣ ಅಲ್ಪ ದುಂಬತ್ತಾಗ ಬುಧತ್ವಜಿದ್ ಬರ್ತದೆ ಕನ್ಯಾನ ಸದಾಶಿವ ಶೆಟ್ಟಿ ಮಾತಾ ಧರ್ಮದೈವದ ಸ್ಕ್ರೀನ್ ಒನ್ಗೆ ಮಾತೆಲ್ಲ ಕಲಾಭಿಮಾನಿಗಳು ಬರಡು ಬಂದು ಕೇಳಿದ್ರು ಸೊನ್ನೆ ಮತ್ತೆ ಕಡೆ ಚೆನ್ನಾಗೇ ಇತ್ತು, ಒಳ್ಳೆಯ ಗಂಡ, ಎದ್ದ ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈ ಹರಡುತ್ತಿರುವ ಕ್ಯಾನ್ಸರ್ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ತರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ.
ಬಿಸಿ ನೀರಿನ ನಿರಂತರ ಪ್ರೆಷರ್, ಅದರ ನಂತರವೂ ಫ್ಲೋ ಕಮ್ಮಿ ಆಗೋಲ್ಲ, ಪೈಪ್ ಒಡೆಯೋದಿಲ್ಲ, ಲೀಕ್ ಪ್ರೂಫ್ ಜಾಯಿಂಟ್ಸ್ ಇದೆ, ಸೀಪೇಜ್ ಇಲ್ಲ, ಎಲ್ಲಕ್ಕಿಂತ ಗಟ್ಟಿ ಮುಟ್ಟ, ಒಮ್ಮೆ ತಂಪು ಒಮ್ಮೆ ये तो रापेन तूका है। ಓ ಸತ್ಯನೇ, ಯಾನ ಕೇನೆಂದೇನೆ ಎಂಗೆ ಈ ಬೋಡಿತಿನಾತು ಕೊರಿಯ ಎನ್ನ ಸಂಸಾರ ಪಂಡ ನಿನ್ನ ಸಂಸಾರ ಅಂಚಿನ ಎನ್ನ ಕುಟುಂಬ ಸಂಸಾರನು ಏರ ನಾಶ ಮಲ್ಪೆರೆ ತುಯೇರು ಎನ್ನನು ಕೆರಿಯರ ತುಯೇರು ಎನ್ನ ಮೋಕೆದ ಬೆಗ್ಗೆ ಕೊಗ್ಗುನು ಏರ ಕೆರಿಯರು ಅಂಚಿನ ಕೆನ್ನಗನು ಈ ಎಂಕ ತೋಜಾದು ಕೊರಡು ನಿನ್ನ ಸತ್ಯ ನೆಂಕ ನೆಗತ್ತು ತೋಜಾವಡು. ಸಿನಿಮಾ ಮಾತ್ರ ಖುಷಿ ಆಗತ್ತೆ. ಒಂದು ತುಳು ಚಿತ್ರರಂಗದ ಬೋಡಿಗೆ ಸಮಯ ಅಂದ್ರೆ ಸುಮಾರು ಸಿನಿಮಾ ಬರುತ್ತಿದ್ರು, ಜನ ಬರುತ್ತಿದ್ರು, ಸಿನಿಮಾ ಥಿಯೇಟರ್ ಬರುತ್ತಿದ್ರು, ದಯ ಬರುತ್ತಿದ್ದು, ನಮಗೆಲ್ಲ ಗೊತ್ತಿತ್ತು, ಮಾತಾಡ್ತಿದ್ದಕ್ಕೆ ಸಿನಿಮಾ ಬರೋದಿಲ್ಲ, ಸಿನಿಮಾ ತೂಯರ ಜನ ಬರುತ್ತಿದ್ದೇವೆ ಅಂಡ ಇನಿ ನಮ್ಮ ಬೇರೆ ಆಗ್ತದೆ. ಇಲ್ಲಿಯ ತಂಡ ಈ ಸುರುಕು 2 ವರ್ಷದ ಬೆಂತೇವೆ, ಆ 2 ವರ್ಷದ ಆ ಬೆಂದಿನ ಹಚ್ಚಿನ ವಿಷಯ ನೀವು 2 ಗಂಟೆ ಬದುಕ್ತಾರೆ ಅಂಡ್ ನನ್ನ ಬೇರೆ ನಿಲ್ಲ ನೀತಿ ಕೊಡುವುದು ಅದ್ರ ಮಂಡ ಈ ಸಿನಿಮಾ ಹೆಂಚೊಂದು ಜನಕ್ಕೆ ಧರ್ಮದೈವ ತುಳು ಚಿತ್ರದ ಈ ಲಾಗ್ ನಾನು ಇಡೀಗೆ ಎನ್ಮಲ್ ತೊಂದಿಲ್ಲ. ನೆಕ್ಸ್ಟ್ ಲಾಗ್ ತಿಕ್ವೆ ಏರ್ ಮತ್ತೆ ನಮ್ಮ ವಿಡಿಯೋಗೆ ಲೈಕ್ ಮಲ್ಜಿರ ಫಸ್ಟ್ ಲೈಕ್ ಮಲ್ಪ್ಲೆ ಅಂಚ ನಮ್ಮ ಚಾನೆಲ್ ಏರನ್ನ ಶುರು ತೊಂದಿತ್ತು ನೇರ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ, ಫಸ್ಟ್ ಸಬ್ಸ್ಕ್ರೈಬ್ ಮಲ್ಪ್ಲೆ ಅಂಚಿನ ಸೈಡ್ ಬೆಲ್ ಐಕಾನ್ ಬಟನ್ ಉಂಟು ಅವನಿಂದ ಮರೆ ಬಂದು ಪ್ರೆಸ್ ಮಲ್ಪ್ಲೆ ದೇಪನೆ ನೆಕ್ಸ್ಟ್ ಲಾಗ್ ನನಗೆ ಫಸ್ಟ್ ನೋಟಿಫಿಕೇಶನ್ ತಿಕ್ಕು ಅಬ್ಗೆಂತ ಲಾಗ್ ಇಡೀಗೆ ಎನ್ಮಲ್ ತೊಂದಿಲ್ಲ. ಬಾಯ್.